ಕರಾವಳಿಯಲ್ಲಿ ಮುಂಗಾರು ಮಳೆ ಬಿರುಸನ್ನ ಪಡೆದಿದ್ದು ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಈ ನಡುವೆ ವ್ಯಾಪಕ ಮಳೆ ಮತ್ತು ಗಾಳಿಯ ಪರಿಣಾಮವಾಗಿ ಜಿಲ್ಲೆಯ ಅನೇಕ ಕಡೆ ನೆರೆ ಬಂದು ಆಸ್ತಿ ಪಾಸ್ತಿಗೆ ಹಾನಿ ಸಂಭವಿಸಿದೆ. ಸಾವು ನೋವುಗಳು ವರದಿಯಾಗಿದೆ. ಕಡಲ ಕೊರೆತವು ಉಲ್ಬಣಿಸಿದೆ. ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಮೂಡಬಿದ್ರೆ, ಪುತ್ತೂರು, ಉಳ್ಳಾಲ, ಸುಳ್ಯ, ಮುಲ್ಕಿ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಮನೆಗಳು ಜಲಾವೃತ, ಭೂಕುಸಿತ, ರಸ್ತೆಗೆ ಮಣ್ಣು ಬಿದ್ದು ಸಂಚಾರ ಸ್ಥಗಿತ, ಮರ ಬಿದ್ದು ವಿದ್ಯುತ್ ಕಂಬ ಮುರಿತ ಮತ್ತು ವಿದ್ಯುತ್ ಸಂಪರ್ಕ ಕಡಿತ ಮತ್ತಿತರ ಘಟನೆಗಳು ನಡೆದಿವೆ. ಉಳ್ಳಾಲ ತಾಲೂಕಿನ ಬೆಳ್ಮ ಮತ್ತು ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆ ಕೈಗೊಂಡ ಚರಂಡಿ ಮತ್ತಿತರ ಕಾಮಗಾರಿ ಅಸಮರ್ಪಕವಾಗಿದ್ದರಿಂದ ಮಳೆ ನೀರು ತಗ್ಗು ಪ್ರದೇಶಕ್ಕೆ ಇಳಿದು ಮಿತ್ತೆಕಲ ಎಂಬಲ್ಲಿ ವಾಸಿಸ್ತಾ ಇರುವ 40 ಮನೆಗಳಿರುವ ಪ್ರದೇಶಕ್ಕೆ ನೀರು ನುಗ್ಗಿ ಅಪಾಯವನ್ನ ಸೃಷ್ಟಿಸಿತ್ತು. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಲ್ಫ್ರೆಡ್ ಡಿಸೋಜಾ, ಸದಸ್ಯ ಮಹಾಬಲ ಟಿ ದೆಪ್ಪಲಿಮಾರ್, ಪಿಡಬ್ಲ್ಯೂಡಿ ಇಂಜಿನಿಯರ್ ದಾಸ್ ಪ್ರಕಾಶ್ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಿದರು. ಇನ್ನು ಭಾರಿ ಮಳೆಗೆ ತಲಪಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಬೃಹತ್ ಮೇಲ್ಛಾವಣಿ ಕುಸಿದು ಭಾರಿ ನಷ್ಟ ಉಂಟಾಗಿದೆ. ಶಾಲೆಗೆ ರಜೆ ಘೋಷಣೆ ಮಾಡಿದ್ರಿಂದ ಭಾರಿ ಅಪಾಯ ತಪ್ಪಿದೆ. ಮೂಡಬಿದ್ರೆ ತಾಲೂಕಿನಲ್ಲಿ ನೆಲ್ಲಿಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಟ್ರಾಡಿಯ ನಿವಾಸಿ 42 ವರ್ಷ ಪ್ರಾಯದ ನಿರಂಜನ್ ಇಂದು ಬೆಳಗ್ಗೆ ಕೆರೆಗೆ ಬಿದ್ದು ಮೃತಪಟ್ಟಿದ್ದಾರೆ. ವಿಕಲಚೇತನರಾಗಿದ್ದ ಅವರು ಅವಿವಾಹಿತರಾಗಿದ್ದರು. ಮೂಡಬಿದ್ರೆ ಪುರಸಭೆ ವ್ಯಾಪ್ತಿಯ ಬೈಲಾರೆಯಲ್ಲಿ ಕಲ್ಯಾಣಿ ಪೂಜಾರ್ತಿ, ಲಲಿತಾ ಪೂಜಾರ್ತಿ ಹಾಗೂ ಉದಯ ಎಂಬವರ ಮನೆಗಳು ಜಲಾವೃತಗೊಂಡು ಮನೆಯೊಳಗೆ ನೀರು ನುಗ್ಗಿದ ಘಟನೆ ನಡೆಯಿತು. ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಬಂಗ್ಲೆಗುಡ್ಡೆಯ ಬಳಿ ಚರಂಡಿ ವ್ಯವಸ್ಥೆ ಇಲ್ಲದೆ ಕೃತಕ ನೆರೆ ಸೃಷ್ಟಿಯಾಗಿ ಮನೆಗಳ ಅಂಗಳಕ್ಕೆ ನೀರು ನುಗ್ಗಿದ ಘಟನೆ ನಡೆದಿದ್ದಲ್ಲದೆ ಜನರ ಓಡಾಟಕ್ಕೆ ಸಮಸ್ಯೆ ಉಂಟಾಯಿತು. ವಿಟ್ಲ ಮಂಗಳೂರು ರಸ್ತೆಯ ವೀರಕಂಬ ಸಮೀಪ ಗುಡ್ಡವೊಂದು ರಸ್ತೆಗೆ ಕುಸಿದು ಬಿದ್ದ ಪರಿಣಾಮವಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ವೀರಕಂಬ ಶಾಲೆ ಸಮೀಪ ಗುಡ್ಡ ಕುಸಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಸ್ಥಳಕ್ಕೆ ಬಂಟ್ವಾಳ ತಹಶೀಲ್ದಾರ್ ಡಿಎಸ್ ಕೂಡಲಕೀರವರ ನೇತೃತ್ವದ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಕೊಳ್ಳಾಡು ಗ್ರಾಮದ ಮಾದಕಟ್ಟೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಬದಿಯ ಧರೆ ಕುಸಿದಿದ್ದು ಶಾಲಾ ಕಟ್ಟಡ ಅಪಾಯದ ಅಂಚಿನಲ್ಲಿದೆ. ಪುತ್ತೂರು ತಾಲೂಕು ಇನ್ನೊಂದೆಡೆ ಪುತ್ತೂರಿನಲ್ಲಿ ಭಾರಿ ಮಳೆಯಿಂದ ಹಳ್ಳ ತೊರೆಗಳು ತುಂಬಿ ಹರಿತಾ ಇವೆ. ಚೇಲಡಿಕೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಪುತ್ತೂರು ಪಾಣಾಜೆ ಪೆರ್ಲ ಸಂಪರ್ಕಿಸುವ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕೇವಲ 1 ಗಂಟೆಯ ಮಳೆಗೆ ಸೇತುವೆ ಮುಳುಗಡೆಯಾಗಿದ್ದು ಸಾರ್ವಜನಿಕರು ಪರ್ಯಾಯ ರಸ್ತೆಯನ್ನು ಬಳಸುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ರಸ್ತೆ ಕಾಮಗಾರಿಯ ಅವಾಂತರದಿಂದ ಹಾರಾಡಿ ರೈಲು ನಿಲ್ದಾಣದ ಬಳಿಯ ಮನೆಗಳಿಗೆ ನೀರು ನುಗ್ಗಿದ್ದು ಆ ಬಗ್ಗೆ ಪುತ್ತೂರು ನಗರಸಭೆಗೆ ಮಾಹಿತಿ ನೀಡಿದ್ರೂ ಯಾರೂ ಸ್ಥಳಕ್ಕೆ ಭೇಟಿ ಮಾಡದಿರುವ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೀರುಂಟಲ್ಲ, ಇದು ಆಚೆ ಹೋಗೋ ನೀರಲ್ಲ. ಆ ತೋಡಿಂದ ನೀರು ಈ ಕಡೆ ಬಂದು ಬೇಸಾಯಕ್ಕೆ ಬರೋ ನೀರದು. ರೈಲ್ವೆ ಅವರು ಮಾಡಿ ಕೊಟ್ಟು 60 ವರ್ಷ ಆಯ್ತು ಅದಕ್ಕೆ. ನಿಮಗೆ ಇಲ್ಲಿ ಬ್ಲಾಕ್ ಮಾಡಿ ಈಚೆ ಕೊಟ್ಟರೆ ಅದು ಅಲ್ಲಿ ಇಲ್ಲಿ ಬ್ಲಾಕ್ ಆಗ್ತದೆ. ಇದೆಲ್ಲ ಬ್ಲಾಕ್ ಆಯ್ತು ಅಲ್ಲಿ. ಈ ನೀರುಂಟಲ್ಲ, ಈಗ ಇಲ್ಲಿ ಈ ಕಡೆಯಿಂದ ಹೋಗ್ಬೇಕು ನೀರು ಆಚೆ. ಬ್ಲಾಕ್ ಮಾಡಿದಲ್ಲ ಅಲ್ಲಿ ಅಲ್ಲಿ ಯಾಕೆ ನೀವು ಮುಟ್ಟುದಿಲ್ಲ ಹೇಳಿ? ಅವು ದೊಡ್ಡವ. ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗ ಪಣತ್ತೂರು ಎಂಬಲ್ಲಿ ರಸ್ತೆಗೆ ಗುಡ್ಡದ ಮಣ್ಣು ಕುಸಿದು ಬಿದ್ದ ಪರಿಣಾಮವಾಗಿ ಸುಳ್ಯದಿಂದ ಕೇರಳ ಸಂಪರ್ಕಿಸುವ ರಸ್ತೆಯಲ್ಲಿ 1 ಗಂಟೆಗೂ ಹೆಚ್ಚು ಸಮಯ ವಾಹನ ಸಂಚಾರ ಬಂದ್ ಆಗಿತ್ತು. ಸ್ಥಳೀಯ ಜನರು ರಸ್ತೆಗೆ ಬಿದ್ದ ಮಣ್ಣನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಗುಡ್ಡ ಇನ್ನಷ್ಟು ಕುಸಿಯುವ ಹಂತದಲ್ಲಿದ್ದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಮುಲ್ಕಿ ತಾಲೂಕು ಮುಲ್ಕಿಯಲ್ಲಿ ರೈಲು ನಿಲ್ದಾಣದ ಒಳಗಡೆ ನೆರೆ ನೀರು ನುಗ್ಗಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ರೈಲು ನಿಲ್ದಾಣದ ಶೌಚಾಲಯ ಹಾಗೂ ಕಚೇರಿಗೂ ನೀರು ನುಗ್ಗಿತು. ನೆರೆ ನೀರಿನಿಂದ ರೈಲು ನಿಲ್ದಾಣದ ಹೊರಗಡೆ ನಿಲ್ಲಿಸಿದ್ದ ಕೆಲವು ರಿಕ್ಷಾಗಳಿಗೆ ಹಾನಿಯಾಗಿದೆ. ಬಪ್ಪನೇಡು ದೇವಸ್ಥಾನದ ಒಳಗಡೆ ನೆರೆ ನೀರು ಬಂದು ಭಕ್ತಾದಿಗಳಿಗೆ ತೊಂದರೆಯಾಯಿತು. ಮುಲ್ಕಿ ಪಂಚನಡ್ಕ ರಸ್ತೆಯ ಕೊಲಕಾಡಿ ಬಳಿ ಹಾಗೂ ಕಿಲ್ಪಾಡಿ ಕುಬಿವೀರು ಶಿಮಂತೂರು ದೇವಸ್ಥಾನದ ರಸ್ತೆ, ತೋಕೂರು ದೇವಸ್ಥಾನದ ರಸ್ತೆ ಜಲಾವೃತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ನಂದಿನಿ ನದಿ ಉಕ್ಕಿ ಹರಿಯುತ್ತಿರುವ ಪರಿಣಾಮ ಅತ್ತೂರು ಬೈಲು, ನಡುಗೋಡು, ಕೊಡೆತ್ತೂರು ಮತ್ತಿತರ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಕಟೀಲು ಸಮೀಪದ ಮಿತ್ತಬೈಲಿನ ನೆರೆಪೀಡಿತ 4 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಕಿನ್ನಿಗೋಳಿಯ ಏಳಿಂಜೆ ಸಮೀಪದ ಪಟ್ಟೆಗೆ ಸಂಪರ್ಕ ಕಲ್ಪಿಸಿದ ರಸ್ತೆ ಮುಳುಗಡೆಯಾಗಿದೆ.
ಮಂಗಳೂರು ನಗರದ ಪಾಣೇಶ್ವರ ಮಹಾಲಿಂಗೇಶ್ವರ ದೇವಸ್ಥಾನ ಬಳಿ ಕದ್ರಿಕಂಬಳ, ಹ್ಯಾಟಿಲ್, ಸುರತ್ಕಲ್, ಕುಳಾಯಿ ಪ್ರದೇಶಗಳಲ್ಲಿ ಮರಗಳು ಬಿದ್ದ ಘಟನೆ ನಡೆದಿದೆ. ತೋಟಬೆಂಗ್ರೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹವಾಮಾನ ಇಲಾಖೆಯು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಾಳೆ ಕೂಡ ರೆಡ್ ಅಲರ್ಟ್ ಘೋಷಿಸಿದೆ. ಹಾಗಾಗಿ ನಾಳೆಯೂ ಉತ್ತಮ ಮಳೆಯನ್ನು ನಿರೀಕ್ಷಿಸಲಾಗಿದೆ. ಜಿಲ್ಲಾಡಳಿತ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದು ಯಾವುದೇ ಸನ್ನಿವೇಶವನ್ನು ಎದುರಿಸಲು ಸನ್ನದ್ಧವಾಗಿದೆ.